ಕೊರಟಗೆರೆ ತಾಲೂಕು ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ತಾಲೂಕಿನ ಪ್ರಗತಿ ಪರಿಶೀಲಿಸಿದ ಸಭೆಗೆ ಸರಿಯಾದ ಮಾಹಿತಿ ತರದ ಅಧಿಕಾರಿಗಳ ವಿರುದ್ಧ ಹಾಗೂ ಕೊರೋನಾ ಸಮಯದಲ್ಲಿ ತೆಗೆದುಕೊಂಡಿರುವ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ವರದಿ ನೀಡದ ತಾಲೂಕು ವೈದ್ಯಾಧಿಕಾರಿ ವಿಜಯಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ. ವಿವಿಧ ಕಾಮಗಾರಿಗಳನ್ನು ಉದ್ಘಾಟಿಸಿದ ಬಳಿಕ ಕೆಡಿಪಿ ಸಭೆಯಲ್ಲಿ ಭಾಗಿಯಾದ ಇವರು ತೋಟಗಾರಿಕೆಯಲ್ಲಿ ದೊಡ್ಡರಂಗಮ್ಮ ಎನ್ನುವ ರೈತ ಮಹಿಳೆಗೆ ಆದ ಮೋಸದ ಕುರಿತು ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ನೀರು ಸರಬರಾಜು ಮಾಡಿರುವ ಕಾಮಗಾರಿಗಳಲ್ಲಿ ಪಾರದರ್ಶಕತೆಯ ಲೋಪದ ಬಗ್ಗೆ ಹಾಗೂ ಎತ್ತಿನಹೊಳೆ ಕಾಮಗಾರಿಯಲ್ಲಿ ರೈತರಿಗೆ ಪರಿಹಾರ ನೀಡದ ಕುರಿತು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧವೂ ಕಿಡಿಕಾರಿದ್ದಾರೆ. ಹೋದ್ಸಲಿ ಬಂದಿದ್ದಾನೆ ಸಲ ಬಂದಿದೆ ಸರ್. ಹೌದು ಸರ್. 7 ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಸರ್. ಇದೆ ಸರ್. ಇನ್ನೇನು ಮಾಡಿದ್ರ? ಅಧಿಕಾರಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಬೇಕಿಲ್ಲ. ಅವರ ಕಾರ್ಯವ್ಯಾಪ್ತಿನಲ್ಲಿ ಆಶಾ ವರ್ಕರ್ಸ್ ಮನೆ ಮನೆಗೆ ಹೋಗಿ ಹೇಳಬೇಕು, ನೀವು ಪ್ರಚಾರ ಮಾಡಬೇಕು ಅಂತ ಅವ್ರಿಗೆ ಹೇಳ್ತಾರೆ. ಆಶಾ ವರ್ಕರ್ ಮನೆಗೆ ಹೋದಾಗ ಕೋವಿಡ್ ಪಾಸಿಟಿವ್ ಇರೋನಿದ್ರೆ ಆ ಎಮ್ಮನಿಗೆ ಬರೋದಿಲ್ವಾ? ಅಟ್ಲೀಸ್ಟ್ ಅವರಿಗೆ ಮಾಸ್ಕ್ ಸ್ಯಾನಿಟೈಸರ್ಸ್ ಆದರೂ ಕೊಡ್ಬೇಕಲ್ವ? ಆ ರೀತಿ ಒಂದು ಕಿಟ್ ಕೂಡ ಕೊಡಲಿಲ್ಲ ಈ ಸಾರಿ. ಸಂಪೂರ್ಣವಾಗಿ ಸರ್ಕಾರ ಇದನ್ನ ನಿಭಾಯಿಸೋದ್ರಲ್ಲಿ, ನಿರ್ವಹಣೆ ಮಾಡೋದ್ರಲ್ಲಿ ವಿಫಲ ಆಗಿದೆ ಅಂತೇಳಿ ನಾನು ಹೇಳಬೇಕಾಗ್ತದೆ. ಮತ್ತು ಆಗ್ರಹ ಮಾಡ್ತೀನಿ, ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಇಲಾಖೆಗಳಿಗೆ ಹಣ ಬಿಡುಗಡೆ ಮಾಡಿ. ಕಾರ್ಯಕ್ರಮಗಳು ನಡೀತಾ ಇಲ್ಲ, ಯಾಕಂದ್ರೆ ಹಣ ಬಿಡುಗಡೆ ಮಾಡಲಿಲ್ಲ. ಹಣ ಬಿಡುಗಡೆ ಮಾಡಲಿಲ್ಲ ಅಂದರೆ ಕಾಮಗಾರಿಗಳಾಗೋದಿಲ್ಲ. ಕಾಮಗಾರಿಗಳಾದರೆ ಜನಗಳಿಗೆ ಕೂಲಿ ಸಿಗೋದಿಲ್ಲ. ಜನಗಳಿಗೆ ಕೂಲಿ ಸಿಗಲಿಲ್ಲ ಅಂದರೆ ಅವ್ರ ಜೀವನ ಹೆಂಗೆ ನಡೀಬೇಕು? ಆದ್ದರಿಂದ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ.